ವಿಪರೀತ ಶಬ್ದ ಮಾಲಿನ್ಯ ಮಾಡ್ತಾ ಇದ್ದಂತಹ ಬೈಕ್ ಮತ್ತು ಸ್ಕೂಟರ್ಗಳ ಶಬ್ದ ಶಾಮಕ ಅಂದ್ರೆ ಸೈಲೆನ್ಸರ್ ಅನ್ನ ರೋಲರ್ ಮೂಲಕ ಸಂಚಾರ ಪೊಲೀಸರು ನಾಶ ಮಾಡಿದಂತಹ ಘಟನೆ ಬೆಳ್ತಂಗಡಿಯಲ್ಲಿ ನಡೆದಿದೆ. 3 ತಿಂಗಳಿಂದ ವಿಪರೀತ ಶಬ್ದ ಮಾಲಿನ್ಯ ಮಾಡ್ತಾ ಇದ್ದಂತಹ ಬೈಕ್ ಮತ್ತು ಸ್ಕೂಟರ್ಗಳ ಸುಮಾರು 20 ಸೈಲೆನ್ಸರ್ಗಳನ್ನು ಬೆಳ್ತಂಗಡಿ ಸಂಚಾರ ಪೊಲೀಸರು ವಶಪಡಿಸಿಕೊಂಡು ದಂಡ ವಿಧಿಸಿ ರೋಲರ್ ಮೂಲಕ ಅವುಗಳನ್ನು ಇಂದು ನಾಶಪಡಿಸಿದ್ದಾರೆ. ಹಾಗೂ ಇನ್ನು ಮುಂದೆ ಬೈಕ್ಗಳಿಗೆ ವಿಪರೀತ ಶಬ್ದ ಶಾಮಕಗಳನ್ನು ಅಳವಡಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂಬ ಎಚ್ಚರಿಕೆಯನ್ನು ಕೂಡ ಪೊಲೀಸರು ನೀಡಿದ್ದಾರೆ.